ಬಂಟ್ವಾಳ ತಾಲೂಕು ಆಡಳಿತದ ವತಿಯಿಂದ ಬಿಸಿ ರೋಡಿನ ಮಿನಿ ವಿಧಾನಸೌಧದಲ್ಲಿ ನಿನ್ನೆ ರಾಷ್ಟ್ರೀಯ ಮತದಾರರ ದಿನಾಚರಣೆ ನಡೆದಿದೆ. ಬಂಟ್ವಾಳ ತಾಲೂಕಿನ ತಹಶೀಲ್ದಾರರಾದ ರಶ್ಮಿ ಎಸ್ಆರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮತದಾನವನ್ನು ನಿಷ್ಠೆ ಹಾಗೂ ಜವಾಬ್ದಾರಿಯಿಂದ ಚಲಾಯಿಸುವಂತೆ ಪ್ರಮಾಣ ವಚನ ಸ್ವೀಕಾರ ನಡೆಯಿತು. ಜೊತೆಗೆ ಮತದಾನದ ಪ್ರಾಮುಖ್ಯತೆ, ಸಂಸದೀಯ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ ತಿಳಿಸಿಕೊಡಲಾಯಿತು. ಕಾರ್ಯಕ್ರಮದಲ್ಲಿ ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಜ್ಞಾನೇಶ್, ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಅನೇಕರು ಉಪಸ್ಥಿತರಿದ್ದರು. ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆ ಎಂದು ಅವರ ಮತದಾನ ಮಾಡುವಂತಹ ಒಂದು ದಿನನ, ಒಂದು ವರ್ಷ ಅವಧಿ ಅವರಿಗೆ ಆ ವರ್ಷದಲ್ಲೇ ಹಾಕಬೇಕು. ಯಾಕೆ ನಾವು ಕೊಟ್ಟರು ಅಂತಂದರೆ 18 ವರ್ಷದಲ್ಲಿ ಅವರು ಥಿಂಕಿಂಗ್ ಮಾಡುವಂತಹ ಒಂದು ಕೆಪಾಸಿಟಿ ಅವರಲ್ಲಿ ಇರ್ತದೆ ಮಕ್ಕಳಲ್ಲಿ. ಯಾಕೆ ಅಂತಂದರೆ, ಯಾಕೆ 18 ವರ್ಷ ಯಾಕೆ ನಮಗೆ ಹಿಂದೆ ಪಡಿಸ್ಬೇಕು, 15 ವರ್ಷ ಯಾಕೆ ಮಾಡಬಾರ್ದು, 21 ವರ್ಷ ಯಾಕೆ ಮಾಡಬಾರ್ದು? ಆ ವರ್ಷದಲ್ಲಿ ಯಾರನ್ನ ನಾವು ಆಯ್ಕೆ ಮಾಡ್ಬೋದು, ಮತದಾನ ನಾವು ಮಾಡಬೇಕು ಅಂತಂತಂದರೆ ಮತದಾನ ಮಾಡೋದಕ್ಕೆ ಆ ಒಂದು ವಯಸ್ಸು ಸೂಕ್ತವಾಗಿರ್ತದೆ ಅಂತ ಹೇಳ್ಬಿಟ್ಟು ಸರ್ಕಾರ 18 ವರ್ಷ ಆಗಿರುವಂತವರಿಗೆ ಮತದಾನಕ್ಕೆ 18 ಇಯರ್ಸ್ ತುಂಬಿದ ಕೂಡಲೇ ನಿಮಗೆ ವೋಟಿಂಗ್ ರೈಟ್ಸ್ ಬರ್ತದೆ. ಇಟ್ ಇಸ್ ನಾಟ್ ಜಸ್ಟ್ ಅ ರೈಟ್, ಇಟ್ ಇಸ್ ಅ ಸ್ವಾರ್ಡ್. ನಿಮಗೆ ಅದೊಂದು ಆಯುಧ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ನಿಮಗೆ ಅರಿವು ಮೂಡ್ತದೆ, ಪ್ಲಸ್ ಕೆಲವೊಂದು ಅಂಶಗಳು ಈಗ ವೋಟಿಂಗ್ ಒಂದು ನಮ್ಮ ಮತದಾರರ ಪಟ್ಟಿಗೆ ಸೇರ್ಪಡೆ ಆಗೋದು ಅದೆಷ್ಟು ಇಂಪಾರ್ಟೆಂಟ್. ಮತದಾರರ ದಿನದ ಶುಭಾಶಯ ಹೇಳ್ತಾ, ನಮ್ಮ ಈ ಪ್ರಜಾಪ್ರಭುತ್ವ ನಮಗೆ ದೊರಕಿಸಿಕೊಟ್ಟ ಈ ಹಕ್ಕನ್ನು ನಾವು ಬಹಳ ನಿಷ್ಠವಾಗಿ, ಬಹಳ ಶ್ರದ್ಧೆಯನ್ನು ಉಪಯೋಗಿಸಿ ದೇಶವನ್ನು ಉತ್ತಮ ರೀತಿಯಲ್ಲಿ ಪ್ರಗತಿಯ ಪಥದಲ್ಲಿ ಮುಂದೆ ಸಾಗಿಸಲು ಪ್ರಯತ್ನಿಸೋಣ ಅಂತ